ಸದಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ಸ್ಟಾರ್ಗಳು, ಟೆಕ್ನಿಷಿಯನ್ಗಳು ಬ್ಯಾಟ್ ಬಾಲ್ ಹಿಡ್ಕೊಂಡು ಆಟವಾಡ್ತಾ ಇದ್ರು. ಬಿರು ಬಿಸಿಲನ್ನು ಲೆಕ್ಕಿಸದೆ ನಾವು ಗೆಲ್ಲಲೇಬೇಕು ಅಂತ ಪಣತೊಟ್ಟು ಸೆಣಸುತ್ತಿದ್ರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ. ಹೌದು, ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟ ಮಂಗಳೂರು ಮತ್ತು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಸಹಯೋಗದೊಂದಿಗೆ 3ನೇ ವರ್ಷದ ಕೋಸ್ಟಲ್ ಪ್ರೀಮಿಯರ್ ಲೀಗ್ 2019 ಕ್ರಿಕೆಟ್ ಪಂದ್ಯಾಟ ಅದ್ದೂರಿಯಾಗಿ ನಡೆಯಿತು. ಮಂಗಳೂರಿನ ಅಡ್ಯಾರ್ನಲ್ಲಿರುವ ಸಹ್ಯಾದ್ರಿ ಕಾಲೇಜಿನ ಕ್ರೀಡಾಂಗಣದಲ್ಲಿ 3 ದಿನಗಳ ಕಾಲ ನಡೆದ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಸೀಸನ್ 3 ಕ್ರಿಕೆಟ್ ಪಂದ್ಯಾಟವು ತುಳು ಚಲನಚಿತ್ರ ರಂಗದ ಕಲಾವಿದರ ಬಿರುಸಿನ ಆಟಕ್ಕೆ ಸಾಕ್ಷಿಯಾಯಿತು. ಹೌದು, ಸದಾ ಶೂಟಿಂಗ್ ಅಂತ ಬ್ಯುಸಿಯಲ್ಲಿರುವ ಕಲಾವಿದರು ಮತ್ತು ತಂತ್ರಜ್ಞರನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ನಿಟ್ಟಿನಲ್ಲಿ ಕಳೆದ 3 ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಲಾಗಿದ್ದು ಈ ಬಾರಿಯೂ ಗ್ರ್ಯಾಂಡ್ ಆಗಿ ನಡೆಯಿತು. ಕ್ರಿಕೆಟ್ ಪಂದ್ಯಾಟದ ಮೊದಲ ದಿನ ಪಂದ್ಯಾಟವನ್ನು ಸಹ್ಯಾದ್ರಿ ಕಾಲೇಜಿನ ವ್ಯವಸ್ಥಾಪಕ ನಿರ್ದೇಶಕರಾದ ಮಂಜುನಾಥ ಭಂಡಾರಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಉದ್ಯಮಿ ದರ್ಶನ್ ಜೈನ್ ಅವರು ಕ್ರೀಡಾಂಗಣದಲ್ಲಿ ರಿಬ್ಬನ್ ಕತ್ತರಿಸಿ ಪಂದ್ಯಾಟಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ಕಾಲೇಜಿನ ಉಸ್ತುವಾರಿ ದೇವದಾಸ್ ಹೆಗ್ಡೆ, ಮೈದಾನ ಉಸ್ತುವಾರಿ ಸದಾನಂದ, ಉದ್ಯಮಿ ದಿಶಿತ್ ಶೆಟ್ಟಿ, ಕ್ಯಾಡ್ಕಾ ಅಧ್ಯಕ್ಷ ಪಮ್ಮಿ ಕೊಡಿಯಲ್ಬೈಲ್, ಉಪಾಧ್ಯಕ್ಷ ಮೋಹನ್ ಕೊಪ್ಪಲ, ಗೌರವಾಧ್ಯಕ್ಷ ಕಿಶೋರ್ ಡಿ ಶೆಟ್ಟಿ, ಸ್ಥಾಪಕ ಅಧ್ಯಕ್ಷೆ ಅಶ್ವಿನಿ ಕೊಟ್ಯಾನ್, ಕ್ರಿಕೆಟ್ ಪಂದ್ಯಾಟದ ಉಸ್ತುವಾರಿ ಪ್ರಕಾಶ್ ಧರ್ಮನಗರ, ಕೋಶಾಧಿಕಾರಿ ಅರುಣ್ ಶೆಟ್ಟಿ, ಕಾರ್ಯದರ್ಶಿ ರಾಜೇಶ್ ಅಳಪೆ, ಹಿರಿಯ ನಟ ಮಂಗೇಶ್ ಭಟ್, ಕಾನೂನು ಸಲಹೆಗಾರ ಮೋಹನ್ ದಾಸ್ ರೈ, ಜ್ಯೋತಿಕಾ ಜೈನ್ ಮತ್ತಿತರರು ಉಪಸ್ಥಿತರಿದ್ದರು. ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟದ ಅಧ್ಯಕ್ಷ ಪಮ್ಮಿ ಕೊಡಿಯಲ್ಬೈಲ್ ಸಾರಥ್ಯದಲ್ಲಿ 3ನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಾಟ ಅದ್ದೂರಿಯಾಗಿ ನಡೆದಿದ್ದು ಬಿರುವೆರು ಕುಡ್ಲಾ ರಾಕರ್ಸ್, ತುಳುನಾಡು ಸ್ಪಾಟನ್ಸ್, ಕುಡ್ಲಾ ನೈಟ್ ರೈಡರ್ಸ್, ರಾಯಲ್ ರೇಂಜರ್ಸ್, ಕೋಸ್ಟಲ್ ಕಮಾಂಡೋಸ್, ಲೀಡ್ಸ್ ವಾರಿಯರ್ಸ್, ಚಾಲೆಂಜಿಂಗ್ ಸ್ಟಾರ್ಸ್, ಕುಂಪಲಾ ಪ್ಯಾಂಥರ್ಸ್ ಹೀಗೆ ಒಟ್ಟು 8 ತಂಡಗಳು 3 ದಿನಗಳ ಕಾಲ ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಸೆಣಸಾಡಿದ್ವು. ಲೀಗ್ನಲ್ಲಿ ಪ್ರತಿ ತಂಡ 3 ಪಂದ್ಯಾಟವನ್ನು ಆಡಿ ಅದರಲ್ಲಿ ಅತಿ ಹೆಚ್ಚು ಪಂದ್ಯಾಟವನ್ನು ಜಯಗಳಿಸಿದ ತಂಡಗಳು ಪ್ಲೇ ಆಫ್ ಹಂತಕ್ಕೆ ಆಯ್ಕೆಯಾಗಿ ಸೆಮಿಫೈನಲ್ನಲ್ಲಿ ಸೆಣಸಾಡಿದ್ವು. ಹೀಗೆ ನಡೆದ ಪಂದ್ಯಾಟದಲ್ಲಿ ನಟ ಸಂದೀಪ್ ಭಕ್ತ ನಾಯಕತ್ವದ ತಂಡ ಕುಡ್ಲಾ ನೈಟ್ ರೈಡರ್ಸ್ ಮತ್ತು ನಟ ಅರ್ಜುನ್ ಕಾಪಿಕಾಡ್ ನಾಯಕತ್ವದ ತಂಡ ರಾಯಲ್ ರೇಂಜರ್ಸ್ ಫೈನಲ್ಗೆ ಆಯ್ಕೆಗೊಂಡು ಫೈನಲ್ ಪಂದ್ಯಾಟದಲ್ಲಿ ಸೆಣಸಾಡಿದ್ವು. ಫೈನಲ್ ಪಂದ್ಯಾಟದ ಟಾಸ್ ಪ್ರಕ್ರಿಯೆಯನ್ನು ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ನಡೆಸಿಕೊಟ್ರು. ಈ ವೇಳೆ ಯುವ ನಿರ್ದೇಶಕ ಸೂರಜ್ ಶೆಟ್ಟಿ, ಕ್ಯಾಟ್ಕದ ಅಧ್ಯಕ್ಷರಾದ ಪಮ್ಮಿ ಕೊಡಿಯಲ್ಬೈಲ್, ಉಪಾಧ್ಯಕ್ಷರಾದ ಮೋಹನ್ ಕೊಪ್ಪಲ ಉಪಸ್ಥಿತರಿದ್ದರು. ಫೈನಲ್ ಪಂದ್ಯಾಟದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆರಂಭಿಸಿದ ರಾಯಲ್ ರೇಂಜರ್ಸ್ ತಂಡ 8 ಓವರ್ಗಳಲ್ಲಿ ಎದುರಾಳಿ ಕುಡ್ಲಾ ನೈಟ್ ರೈಡರ್ಸ್ ತಂಡಕ್ಕೆ ಕೇವಲ 55 ರನ್ ಟಾರ್ಗೆಟ್ ನೀಡಲು ಶಕ್ತವಾಯಿತು. ಇದನ್ನು ಸಮರ್ಥವಾಗಿ ಎದುರಿಸಿದ ಕುಡ್ಲಾ ನೈಟ್ ರೈಡರ್ಸ್ ಕೇವಲ 2 ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂ 1 ಓವರ್ ಬಾಕಿ ಇರುವಂತೆ 8 ವಿಕೆಟ್ಗಳ ಭರ್ಜರಿ ಜಯ ಗಳಿಸಿ ಸಿಪಿಎಲ್ 2019ರ ಚಾಂಪಿಯನ್ ಆಗಿ ಬೀಗಿತು. ಕುಡ್ಲಾ ನೈಟ್ ರೈಡರ್ಸ್ ತಂಡದ ಆಶೀಶ್ ಅತಿ ಹೆಚ್ಚು ರನ್ ಗಳಿಸಿ ಆರೆಂಜ್ ಕ್ಯಾಪ್ ಪಡೆದುಕೊಂಡರೆ, ಅತಿ ಹೆಚ್ಚು ವಿಕೆಟ್ ಪಡೆದು ಅದೇ ತಂಡದ ಸಂತೋಷ್ ಕಡಂದಲೆ ಪರ್ಪಲ್ ಕ್ಯಾಪ್ ಪಡೆದುಕೊಂಡರು. ಈ ಸೀಸನ್ನಲ್ಲಿ ಆಲ್ರೌಂಡರ್ ಪ್ರದರ್ಶನ ನೀಡಿದ ರಾಯಲ್ ರೇಂಜರ್ಸ್ ತಂಡದ ರಾಕೇಶ್ ದಿಲ್ಸೆ ಮ್ಯಾನ್ ಆಫ್ ಸೀರೀಸ್ ಆಗಿ ಹೊರಹೊಮ್ಮಿದ್ರು. ಇನ್ನು ಈ ಬಾರಿ ವಿಶೇಷವಾಗಿ ತುಳು ಚಿತ್ರರಂಗದ ಮಹಿಳಾ ತಂಡವು ಸೆಣಸಾಡಿತು. ಲೀಡ್ಸ್ ದಿವಾಸ್ ಮತ್ತು ಕೋಸ್ಟಲ್ ವುಡ್ ಕ್ವಿನ್ಸ್ ಎನ್ನುವ 2 ಮಹಿಳಾ ತಂಡಗಳ ನಡುವೆ ಪಂದ್ಯಾಟ ನಡೆದು ಈ ಪಂದ್ಯಾಟದಲ್ಲಿ ಕೋಸ್ಟಲ್ ವುಡ್ ಕ್ವಿನ್ಸ್ ತಂಡ ಜಯಗಳಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು.
ಈ ಸಂದರ್ಭ ರಾಜಕಾರಣಿ ಹಾಗೂ ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ, ಕರುಣಾ ಇನ್ಫ್ರಾಸ್ಟ್ರಕ್ಚರ್ನ ಮಾಲೀಕರಾದ ಕರುಣಾಕರನ್, ಎಎಸ್ ಪ್ರಮೋಟರ್ಸ್ನ ಮಾಲೀಕರಾದ ದರ್ಶನ್ ಜೈನ್, ದಿನೇಶ್ ಟಿಂಬರ್ಸ್ನ ಮಾಲೀಕರಾದ ದಿಶಿತ್ ಶೆಟ್ಟಿ, ಹೋಟೆಲ್ ಉದ್ಯಮಿ ಬಾಬು ಶೆಟ್ಟಿ, ನಿರ್ಮಾಪಕರಾದ ಅಶ್ವಿತ್ ಕೊಟ್ಟಾರಿ, ನಿರ್ದೇಶಕ ಆರ್ ಧನ್ರಾಜ್, ಸತ್ಯಜಿತ್ ರೈ, ಕ್ಯಾಟ್ಕಾ ಅಧ್ಯಕ್ಷ ಪಮ್ಮಿ ಕೊಡಿಯಲ್ಬೈ, ಉಪಾಧ್ಯಕ್ಷ ಮೋಹನ್ ಕೊಪ್ಪಲ, ಗೌರವಾಧ್ಯಕ್ಷ ಕಿಶೋರ್ ಡಿ ಶೆಟ್ಟಿ, ಸ್ಥಾಪಕಾಧ್ಯಕ್ಷೆ ಅಶ್ವಿನಿ ಕೊಟ್ಯನ್, ಕ್ರಿಕೆಟ್ ಪಂದ್ಯಾಟದ ಉಸ್ತುವಾರಿ ಪ್ರಕಾಶ್ ಧರ್ಮನಗರ, ಕೋಶಾಧಿಕಾರಿ ಅರುಣ್ ಶೆಟ್ಟಿ, ಕಾರ್ಯದರ್ಶಿ ರಾಜೇಶ್ ಅಳಪೆ, ಕಾನೂನು ಸಲಹೆಗಾರ ಮೋಹನ್ ದಾಸ್ ರೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.